ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣಾ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಎಲ್ಲೆಡೆ ಪ್ರಚಾರ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನ ನಡೆಸುತ್ತಿದ್ದಾರೆ. 44ನೇ ಬಂದರು ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ಝೆನಿತ್ ಸಂಶುದ್ದೀನ್ ಅವರು ಪರವಾಗಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮತ್ತು ಮಾಜಿ ಸಚಿವ ವಿನಾಯಕ್ ಕುಮಾರ್ ಸೊರಕೆ ಅವರು ಮತಯಾಚನೆ ನಡೆಸಿದರು. ಈ ಸಂದರ್ಭ ಬಂದರ್ ವಾರ್ಡ್ ವ್ಯಾಪ್ತಿಯ ಕಾರ್ ಸ್ಟ್ರೀಟ್, ಬಸವನಗುಡಿ, ನ್ಯೂ ಚಿತ್ರ ಕ್ರಾಸ್ ರೋಡ್, ಲೋವರ್ ಕಾರ್ ಸ್ಟ್ರೀಟ್ನ ಮನೆಗಳಿಗೆ ತೆರಳಿ ಮತ ಚಲಾವಣೆ ಮಾಡುವಂತೆ ವಿನಂತಿಸಿದರು. ಈ ಸಂದರ್ಭ ಮತದಾರರಿಂದ ಪೂರಕ ಸ್ಪಂದನೆಯೂ ದೊರೆಯಿತು. ಜೆಡಿಎಸ್ ಪಕ್ಷದವರು ನಿನ್ನೆ ಮೊನ್ನೆ ಹೇಳಿಕೆ ನಾವು ನೋಡಿದ್ದೀರಿ ದೇವೇಗೌಡರದ್ದು. ಇವತ್ತು ಬಿಜೆಪಿ ಜೊತೆ ಹೋಗ್ತೇವೆ ಅಂತೇಳಿ ಬಿಜೆಪಿ ಜೊತೆ ಹೋಗುವಂಥ ಜಾತ್ಯತೀತ ಪಕ್ಷಕ್ಕೆ ಬೆಂಬಲ ಯಾಕೆ ಕೊಡಬೇಕು? ನಮ್ಮ ಓಟು ಹಾಳಾಗ್ಲಿಕ್ಕೆ ಕೊಡೋದು, ನಮ್ಮ ಓಟು ರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಜಾತ್ಯತೀತ ಪಕ್ಷಕ್ಕೆ ಬೇಕಾ, ಅಥವಾ ಬರೇ ಇವತ್ತು ಇಲ್ಲಿ ತಾತ್ಕಾಲಿಕವಾಗಿ ಸಂದರ್ಭಕ್ಕೆ ಸರಿಯಾಗಿ ಒಂದ್ಸಲ ಕಾಂಗ್ರೆಸ್ ಜೊತೆ ಹೋಗೋದು, ಒಂದ್ಸಲ ಬಿಜೆಪಿ ಜೊತೆ ಹೋಗೋದು ಅಂತ ಒಂದು ರೀತಿಯ ಇದು ಬೇಕಾ, ಜಾತ್ಯತೀತ ಬೇಕಾ? ಆ ರೀತಿಯಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳಿಸುವಂಥ ಕೆಲಸ ಕಾರ್ಯವನ್ನು ನಾವು ಮಾಡಬೇಕು. ಮುಂದಕ್ಕೆ ಈ ಭಾಗಕ್ಕೆ ಇವತ್ತು ಅವ್ರು ಗೆದ್ದು ಬಂದರೆ ಹೆಚ್ಚಿನ